ಕೇಂದ್ರ ಸರ್ಕಾರ ಕೊನೆಗೂ 3 ಕೃಷಿ ಮಸೂದೆಗಳನ್ನು ವಾಪಸ್ ಪಡೆದಿದೆ. ಇದರಿಂದ ಪ್ರಪಂಚದಲ್ಲಿ ಚಳುವಳಿಗಳಿಗೆ ಜಯ ಯಾವತ್ತೂ ಸಿಗುತ್ತದೆ ಎಂಬುದು ಮತ್ತೊಮ್ಮೆ ಸಾಬೀತಾಗಿದೆ ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷರಾದ ಬಡಗಲಪುರ ನಾಗೇಂದ್ರ ಹೇಳಿದರು. ಅವರು ಇಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಕೃಷಿ ಮಸೂದೆಯನ್ನ ವಾಪಸ್ ಪಡೆಯುತ್ತೇವೆ ಎಂಬ ಹೇಳಿಕೆಯ ಬಗ್ಗೆ ಪ್ರತಿಕ್ರಿಯೆಯನ್ನ ನೀಡಿದರು. ಇಡೀ ಭಾರತ ದೇಶದಲ್ಲಿ ಎಲ್ಲಾ ಜನರು ಒಗ್ಗಟ್ಟಾಗಿ ಹೋರಾಟಕ್ಕೆ ಇಳಿದಿದ್ರು. 541 ಸಂಘಟನೆಗಳು ಸೇರಿ ಒಂದು ದೊಡ್ಡ ಹೋರಾಟವನ್ನ ಮಾಡಿದ್ರು. ಈ ಹೋರಾಟಕ್ಕೆ ನಾನಾ ರಾಜ್ಯಗಳಿಂದಲೂ ಬೆಂಬಲ ವ್ಯಕ್ತವಾಗಿತ್ತು. ಸರ್ಕಾರ ತನ್ನ ನಿಲುವನ್ನ ಬಿಟ್ಟು ರೈತ ಹೋರಾಟಕ್ಕೆ ಮಣಿದು ಕೃಷಿ ಮಸೂದೆಗಳನ್ನ ವಾಪಸ್ ಪಡೆದಿದೆ. ಇದು ಜನಾಂದೋಲನಕ್ಕೆ ಸಿಕ್ಕಿದ ಮೊದಲ ಜಯ ಎಂದು ಹೇಳಿದ್ರು. ಕೇಂದ್ರ ಸರ್ಕಾರ ಕೊನೆಗೂ ರೈತ ವಿರೋಧಿ 3 ಕೃಷಿ ಮಸೂದೆಗಳನ್ನು ವಾಪಸ್ ಪಡೆದಿದೆ. ನೋಡಿ, ಇದರಿಂದ ಇಡೀ ಪ್ರಪಂಚದಲ್ಲಿ ಚಳುವಳಿಗಳಿಗೆ ಜಯ ಯಾವತ್ತು ಇದೆ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ. ಇಡೀ ಭಾರತ ದೇಶದಲ್ಲಿ ಇದು ಎಲ್ಲ ಜನರು ಒಗ್ಗಟ್ಟಾಗಿ ಇಡೀ ದೇಶ ಒಂದಾಗಿ ಹೋರಾಟ ಮಾಡಿದಂಥದ್ದು. ಜಾತಿ ಮೀರು ಒಂದಾಗಿದ್ರು, ಭಾಷೆ ಮೀರು ಒಂದಾಗಿದ್ರು, ಧರ್ಮ ಮೀರು ಒಂದಾಗಿದ್ರು, ಗಡಿ ಮೀರು ಒಂದಾಗಿದ್ರು. 541 ಸಂಘಟನೆಗಳು ಇವತ್ತು ರೈತ, ಕಾರ್ಮಿಕ, ದಲಿತರು ಎಲ್ಲ ಪ್ರಗತಿಪರ ಸಂಘಟನೆಗಳು ಸೇರಿ ಒಂದು ದೊಡ್ಡ ಹೋರಾಟವನ್ನು ನಡೆಸಿದ್ದು. ಈ ಹೋರಾಟಕ್ಕೆ ಪ್ರಪಂಚದಾದ್ಯಂತ ನಾನಾ ರಾಷ್ಟ್ರಗಳಿಂದ ಕೂಡ ಬೆಂಬಲ ವ್ಯಕ್ತ ಮಾಡಿತ್ತು. ಈ ಸರ್ಕಾರ ಮೊಂಡಾಟವನ್ನು ಕೊನೆಗೂ ಬಿಟ್ಟು ಇವತ್ತು ರೈತ ಹೋರಾಟಕ್ಕೆ ಮಣಿದು ಕೃಷಿ ಮಸೂದೆಗಳನ್ನು ವಾಪಸ್ ಪಡೆದಿದೆ. ಇದು ಜನಾಂದೋಲನಕ್ಕೆ ದೊರೆದಂತ ಮೊದಲನೇ ಜಯ ಅಂತ ನಾನು ಸ್ವಾಗತ ಮಾಡ್ತಾ ಇದ್ದೀನಿ. ಎರಡನೇದು, ನಾವು MSP ಡಿಮಾಂಡ್ ಅನ್ನ ಮಾಡ್ತಿದ್ದೆವು, ಕಾನೂನಾತ್ಮಕವಾಗಿ MSP ಅನ್ನು ಮಾಡಿ ಅಂತ. ಅದ್ರ ಬಗ್ಗೆ ಮಾತಾಡಿ ನರೇಂದ್ರ ಮೋದಿ ಅವರು. ಮತ್ತೆ ಎಲೆಕ್ಟ್ರಿಸಿಟಿ ಖಾಸಗಿ ಮರಡನ್ನ ಇತ್ತು, ಅದನ್ನು ವಾಪಸ್ ತಗೊಂಡು ಅದ್ರ ಬಗ್ಗೆ ಮಾತಾಡಿಲ್ಲ. ಅದರಿಂದ ನಾವು ಸಂಪೂರ್ಣ ಇದರಿಂದ ತೃಪ್ತಿ ಆಗಿಲ್ಲ. MSP ಗ್ಯಾರಂಟಿ ಆಗುವವರೆಗೂ ನಮ್ಮ ಹೋರಾಟ ಮುಂದುವರಿತಿದೆ. ಅದರ ಹೋರಾಟದ ದಿಕ್ಕು ಯಾವ ತರ ಇರುತ್ತೆ ಅನ್ನೋದು ಒಂದೆರಡು ಗಂಟೆಯಲ್ಲಿ ನಾವು ಸಂಯುಕ್ತ ಕಿಸಾನ್ ಮೋರ್ಚಾದವರು ಸಭೆ ಸೇರಿ ತೀರ್ಮಾನ ಮಾಡ್ತೀವಿ. ಒಟ್ಟಾರೆ ಚಳುವಳಿಗೆ ಸಂದ ಒಂದು ಜಯ. ಆದ್ರೆ ಇದರಿಂದ ಒಂದು ರಾಜಕೀಯ ಉದ್ದೇಶನೂ ಇದೆ ಅಂತ ಕಾಣುತ್ತೆ. ಯಾಕೆ ಮುಂದೆ ಉತ್ತರ ಪ್ರದೇಶದ್ದು ಮತ್ತು 4-5 ರಾಜ್ಯದ ಚುನಾವಣೆ ಬರುತ್ತೆ. ಹಿಂದೆ ನಡೆದಂತ ಉಪಚುನಾವಣೆಯಲ್ಲಿ ಬಿಜೆಪಿಗೆ ಕೆಲವು ಕಡೆ ಸೋಲಾಗಿದೆ. ಚುನಾವಣೆಯ ಸೋಲನ್ನು ಕೂಡ ತಪ್ಪಿಸ್ಕೊಳ್ಳೋಕ್ಕೋಸ್ಕರ ಇದು ರಾಜಕೀಯ ತಂತ್ರವಾಗಿಯೂ ಬಳಸಿರ್ಬೋದು ಅಂತ ಹೇಳಿದೀವಿ. ಆದ್ರೆ ಈ ಸರ್ಕಾರದ ಬಗ್ಗೆ ನಮ್ಗೆ ಅನುಮಾನ ಇರುತ್ತೆ. ಆದ್ರೆ ಈಗ ಚುನಾವಣೆ ಬರುತ್ತೆ. ಹಿಂದೆ ನಡೆದಂತ ಉಪಚುನಾವಣೆಯಲ್ಲಿ ಬಿಜೆಪಿಗೆ ಕೆಲವು ಕಡೆ ಸೋಲಾಗಿದೆ. ಚುನಾವಣೆಯ ಸೋಲನ್ನು ಕೂಡ ತಪ್ಪಿಸ್ಕೊಳ್ಳೋಕ್ಕೋಸ್ಕರ ಇದು ರಾಜಕೀಯ ತಂತ್ರವಾಗಿಯೂ ಬಳಸಿರ್ಬೋದು ಅಂತ ಹೇಳಿದೀವಿ. ಆದ್ರೆ ಈ ಸರ್ಕಾರದ ಬಗ್ಗೆ ನಮ್ಗೆ ಅನುಮಾನ ಇರುತ್ತೆ. ಆದ್ರೆ ಈಗ ಜಯ ಪಡೆದಿದ್ದೀವಿ. ಮುಂದೆ ಈ ಹೋರಾಟವನ್ನು ಹೆಂಗ್ ತಗೊಂಡು ಹೋಗ್ಬೇಕು, ಬೇರೆ ವಿಚಾರಗಳ ಬಗ್ಗೆ ಅನ್ನೋದು ನಾವು ಸದ್ಯದಲ್ಲೇ ತೀರ್ಮಾನ ಮಾಡ್ತೀವಿ.